ನಗರ ವ್ಯಾಪ್ತಿಯಲ್ಲಿ ಸದ್ಯ ಒತ್ತುವರಿಯಾಗದೆ ಬಾಕಿ ಇರುವ ಕೆರೆಗಳಲ್ಲಿ ಒಂದಾಗಿರುವ ಬೈರಾಡಿ ಕೆರೆ ಅಭಿವೃದ್ಧಿ ಕೆಲಸ ಬಿರುಸಿನಿಂದ ನಡೆಯುತ್ತಿದೆ. ಆದರೆ ಮೊದಲ ಹಂತದಲ್ಲಿ ಮೀಸಲಿಟ್ಟ ಮೊತ್ತ ಕಡಿಮೆಯಾದ ಕಾರಣ ಕೆರೆಯ ಒಂದು ಸ್ಪರ್ಶದ ಕೆಲಸ ಬಾಕಿ ಉಳಿದಿದೆ. ಅಳತೆ ಗ್ರಾಮದ ಪಡೀಲ್ನಲ್ಲಿರುವ 2.32 ಎಕರೆ ವಿಸ್ತೀರ್ಣ ಹೊಂದಿರುವ ಈ ಕೆರೆಯ ಅಭಿವೃದ್ಧಿಗೆಂದು 3.30 ಕೋಟಿ ರೂಪಾಯಿ ಮೊತ್ತ ಮೀಸಲಿಡಲಾಗಿತ್ತು. ಈ ಪೈಕಿ ಸಣ್ಣ ನೀರಾವರಿ ಇಲಾಖೆ 80 ಲಕ್ಷ ರೂಪಾಯಿ ಹಾಗೂ ಮೂಡಕೆರೆ ಅಭಿವೃದ್ಧಿ ನಿಧಿಯಿಂದ 2.50 ಕೋಟಿ ರೂಪಾಯಿ ಒದಗಿಸಿದೆ. ಆದರೆ ಈ ಅನುದಾನ ಸಾಕಾಗದ ಹಿನ್ನೆಲೆಯಲ್ಲಿ ಮತ್ತೆ ಮೂಡಕೆರೆ ಅಭಿವೃದ್ಧಿ ನಿಧಿಯಿಂದ ಹಣ ಒದಗಿಸುವಂತೆ ಕೇಳಲು ನಿರ್ಧರಿಸಲಾಗಿದೆ. ಮುಂದಿನ ಮೂಡ ಸಭೆಯಲ್ಲಿ ಈ ಕುರಿತು ಚರ್ಚೆ ನಡೆಸಲಾಗುವುದು. ಉಳಿದ ಕಾಮಗಾರಿಗಳಿಗೆ ಅಂದಾಜು ವೆಚ್ಚದ ಪ್ರಸ್ತಾವನೆ ಸಿದ್ಧಪಡಿಸುವಂತೆ ಶಾಸಕರು ಪಾಲಿಕೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೆರೆ ಸುತ್ತ ಆವರಣ ಗೋಡೆಯನ್ನು ನಿರ್ಮಿಸಿ ಕಬ್ಬಿಣದ ಗ್ರಿಲ್ ಅಳವಡಿಸಲಾಗಿದೆ. ಕೆರೆಯ ಮೆಟ್ಟಿಲುಗಳನ್ನು ಸರಿಪಡಿಸಲಾಗಿದ್ದು ನೀರಿಗೆ ಇಳಿಯಲು ಸಹಾಯಕವಾಗುವಂತೆ ಹೆಚ್ಚುವರಿ ಕಡಿಮೆ ಎತ್ತರದ ಮೆಟ್ಟಿಲುಗಳನ್ನು ನಿರ್ಮಿಸಲಾಗಿದೆ. ಕೆರೆಗೆ ಪ್ರವೇಶಿಸುವಲ್ಲಿ ಸ್ವಾಗತ ಕಾಮನು ನಿರ್ಮಿಸಲಾಗಿದ್ದು ರಾಷ್ಟ್ರೀಯ ಹೆದ್ದಾರಿಯಿಂದ ನೇರವಾಗಿ ಕೆರೆ ಪ್ರವೇಶಿಸಲು ಸಾಧ್ಯವಾಗುವಂತೆ ರಸ್ತೆ ನಿರ್ಮಿಸಲಾಗಿದೆ. ಇದಕ್ಕೆ ಡಾಂಬರು ಅಥವಾ ಕಾಂಕ್ರೀಟ್ ಹಾಕಲು ಬಾಕಿ ಇದೆ. ಕೆರೆಯ ರಕ್ಷಣೆಗೆ ಸೆಕ್ಯೂರಿಟಿ ವ್ಯವಸ್ಥೆ ಮಾಡುವ ಉದ್ದೇಶವಿದ್ದು ಅದಕ್ಕಾಗಿ ಪ್ರವೇಶ ದ್ವಾರದಲ್ಲಿ ಸೆಕ್ಯೂರಿಟಿ ಕೋಣೆಯನ್ನು ಸಿದ್ಧಪಡಿಸಲಾಗಿದೆ. ಸುತ್ತಲೂ ಇಂಟರ್ಲಾಕ್ ಅಳವಡಿಸಲಾಗಿದ್ದು ವಾಕಿಂಗ್ ಮಾಡುವವರಿಗೆ ಅನುಕೂಲವಾಗಲಿದೆ. ಸ್ಥಳದಲ್ಲಿ ಗಾರ್ಡನ್ ಮಾಡುವ ಉದ್ದೇಶವನ್ನು ಹೊಂದಲಾಗಿದೆ. ನಗರದಲ್ಲಿ ಇನ್ನೂ ಹಲವು ಕೆರೆಗಳಿದ್ದು ಬೈರಾಡಿ ಕೆರೆ ಮಾದರಿಯಲ್ಲಿ ಅವುಗಳ ಅಭಿವೃದ್ಧಿಯೂ ಆಗಬೇಕಾಗಿದೆ. ಪ್ರಮುಖವಾಗಿ ಗುಜ್ಜರ ಕೆರೆ ಮತ್ತು ಕಾವೂರು ಕೆರೆಗಳ ಅಭಿವೃದ್ಧಿ ಕುರಿತು ಮಾತುಗಳು ಕೇಳು ಬರುತ್ತಿದೆಯಾದರೂ ಕಾಮಗಾರಿ ಪ್ರಗತಿ ಮಾತ್ರ ಕಾಣುತ್ತಿಲ್ಲ. ಈ ಎರಡು ಕೆರೆಗಳಲ್ಲೂ ಹೂಳು ತುಂಬಿದ್ದು ಒಳಚರಂಡಿ ನೀರು ಕೆರೆ ಸೇರುತ್ತಿದೆ ಎನ್ನುವ ಆರೋಪವೂ ಇದೆ. ಕೆರೆಯ ಅಭಿವೃದ್ಧಿಗಾಗಿ ಈ ಹಿಂದೆ ತೆಗೆದಿಟ್ಟ ಮೊತ್ತ ಕಡಿಮೆಯಾದ ಹಿನ್ನೆಲೆಯಲ್ಲಿ ಒಂದು ಪಾರ್ಶ್ವದಲ್ಲಿ ಕೆಲಸ ಬಾಕಿ ಇದೆ. 90% ಅಭಿವೃದ್ಧಿ ಕೆಲಸಗಳು ಈಗಾಗಲೇ ಪೂರ್ಣಗೊಂಡಿದೆ. 2-3 ತಿಂಗಳಲ್ಲಿ ಕಾಮಗಾರಿ ಮುಗಿಸಿ ಉದ್ಘಾಟಿಸಲಾಗುವುದು ಎಂದು ಶಾಸಕ ವೇದವ್ಯಾಸ್ ಕಾಮತ್ ಮಾಧ್ಯಮಕ್ಕೆ ತಿಳಿಸಿದರು. ಬೈರಾಡಿ ಕೆರೆ ಅಭಿವೃದ್ಧಿಗೆ ಈಗಾಗಲೇ 1 ಕೋಟಿ 30 ಲಕ್ಷದ ಕಾಮಗಾರಿಗಳ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇದ್ದು ಕೊನೆಯ ಹಂತದಲ್ಲಿದೆ.